ಇದು ಶಕುಂತಲ. ಶಕುಂತಲ. ಓಕೆ. ಮನೆ ಇಲ್ಲಿಗೆ ಕುಶಾಲನಗರದಲ್ಲಿ. ಕುಶಾಲನಗರಕ್ಕೆ. ಏನು ಪ್ರಾಬ್ಲಮ್ ಇದೆ? ಬ್ಯಾಕ್ ಪೇನ್ ಇದೆ ಸರ್. ಇಲ್ಲಿ ಸೊಂಟ ನೋವು, ಕಾಲಿಗೆಲ್ಲ ಫುಲ್ ಆಗಿದೆ, ಕಾಲೆಲ್ಲ ನೋವಿದೆ, ಈ ತೊಡೆ ಮತ್ತೆ ಈ ಸೈಡ್ ಫುಲ್ ನೋವಿದೆ, ಕಾಲಡಿ ಜುಮ್ ಬರೋದು. ಎಷ್ಟೋ ವರ್ಷ ಆಯ್ತಾ? ಇದೊಂದು 10 ವರ್ಷ ಆಗಿದೆ ಸರ್. 10 ವರ್ಷ. 10 ವರ್ಷ. ಬೇರೆ ಡಾಕ್ಟರ್ ತೋರಿಸ್ದೆ? ತುಂಬಾ ಡಾಕ್ಟರ್ಗೆ ತೋರಿಸಿದ್ದೀನಿ. ತುಂಬಾ ಡಾಕ್ಟರ್ ತೋರಿಸ್ದೆ, ಏನು ಯೂಸ್ ಇಲ್ಲ, ಏನು ಯೂಸ್ ಆಗ್ಲಿಲ್ಲ. ಬರೀ ಪೇನ್ ಕಿಲ್ಲರ್ ಕೊಡ್ತಾರೆ, ಕೊಡುವಾಗ ಸ್ವಲ್ಪ ಕಮ್ಮಿ, ಮತ್ತೆ ಅದೇ ಜಾಸ್ತಿ ಆಗೋಗ್ಬಿಡುತ್ತೆ. ನನಗೆ ನೋವು, ಕೆಲಸ ಮಾಡ್ಲಿಕ್ಕಾಗಲ್ಲ, ನಡಿಲಿಕ್ಕಾಗಲ್ಲ. Numbers sisho deride L5S1 ini C7 ते जी bulge लग रही थी ला धीरे. ओके. तले डाउन मारे फुल कर. ಇಲ್ಲಿ ನೋವಿದೆ? ಇಲ್ಲಿಂದ ಫುಲ್ ಇಲ್ಲಿ ಇದೆ, ಅಲ್ಲಿಂದ ಕೆಳಗೆ ತನಕ ಇದೆ. ಇಲ್ಲಿ ಇದೆ. ಓಕೆ. ಜಾಸ್ತಿ ಇದೆ ಸ್ವಲ್ಪ ಇದೆ? ಇಲ್ಲಿ ಜಾಸ್ತಿ ಇದೆ. ಜಾಸ್ತಿ ಇದೆ. ಓಕೆ. ತಲೆ ಹಿಂಗೆ ಮಾರಿ ನೋವಿದೆ? ಇಲ್ಲಿ ನೋವು, ಇಲ್ಲಿ ನೋವು ಜಾಸ್ತಿ ಇದೆ. ಇಲ್ಲಿ ಪಕ್ಕೆ. ಓಕೆ. ಹಿಂಗೆ ಮಾರಿ? ಇಲ್ಲಿ ಇಲ್ಲ. ಇಲ್ಲಿ ಇಲ್ಲ. ತಲೆ ಬ್ಯಾಕ್ ಸೈಡ್ ಮಾರಿ ನೋವು? ಇಲ್ಲಿ ಇದೆ. ಅಲ್ಲೂ ಇದೆ ನೋಡಿ, ಇಲ್ಲಿ ಇದೆ, ಕುತ್ತಿಗೆ ಇದೆ ಅಲ್ಲ, ಅದು ಈ ಬೆನ್ನು. ಓಕೆ ಓಕೆ ಓಕೆ. ನೋವಿದೆ? ಇದೆ ಸರ್ ಜಾಸ್ತಿ. ಓಕೆ. ಅಮ್ಮಗೆ ಎಷ್ಟು ವರ್ಷ ಆಯ್ತಾ? ನನಗೆ ಪ್ರಾಬ್ಲಮ್ 10 ಇಯರ್ಸ್. 10 ಇಯರ್ಸ್ ಪ್ರಾಬ್ಲಮ್ ಆಗಿದೆ. ಕುಶಾಲನಗರ. ಇಲ್ಲಿ ಫಸ್ಟ್ ಟೈಮ್ ಗೊತ್ತು? ಇಲ್ಲಿಗೆ ಫಸ್ಟ್ ಟೈಮ್. ಅಮ್ಮಗೆ ಮೇನ್ ಪ್ರಾಬ್ಲಮ್ C7 and L5 and S1 ಗೆ ಸ್ವಲ್ಪ ಡಿಸ್ ಬಲ್ಸ್ ಇದೆ, ತುಂಬಾ ಇಲ್ಲ. ನಾನು ಇಲ್ಲಿ ಕೊಡ್ತೀನಿ ಮ್ಯಾಜಿಕ್ ಥೆರಪಿ, ನೀನು ನೋಡಿ. ಓಕೆ. ನನಗೆ ಕನ್ನಡದ ಫ್ರೆಂಡ್ಸ್, ಇಫ್ ಯು ಹ್ಯಾವ್ ಅದು ಥರ ನರ ಪ್ರಾಬ್ಲಮ್ ಇದೆ, ಇಲ್ಲಿ ಬನ್ನಿ. 1 ಸೆಕೆಂಡ್ಗೆ ಫ್ರೀ ಆಗ್ತಿದೆ, ನೀನು ನೋಡಿ. ನಾನು ಹೇಳೇ ಇಲ್ಲ, ಪ್ರಾಕ್ಟಿಕಲಿ ನಾನು ಶೋ ಮಾಡ್ತೀನಿ. ನನಗೆ ಫಸ್ಟ್ ಗೊತ್ತಿದ್ರೆ ಮೊದಲೇ ಬರ್ತಿದ್ವಿ, ನಮ್ಗೆ ಗೊತ್ತಿರ್ಲಿಲ್ಲ. ಇವಾಗಾಗಿ ನಮ್ಗೊಂದು ಬ್ರದರ್ ಹೇಳಿದ್ರು, ಈ ಹಾಸ್ಪಿಟಲ್ ಇದೆ, ಒಂದ್ಸರಿ ನೋಡೋಣ ಅಲ್ಲಿ ಹೋಗಿ ಅಂತ ಹೇಳಿದಕ್ಕೆ ನಾನು ಇವತ್ತೇ ಬಂದಿದ್ದೆ. ನಿನ್ನೆ ಹೇಳಿದ್ರು, ಇವತ್ತು ಬಂದಿದ್ದೀನಿ. ಇವತ್ತು ನೋವಿದೆ? ಇಲ್ಲ ಇಲ್ಲ ಇಲ್ಲ. ಅದು ಮುಂಚೆ ಉಂಟು, ಮುಂಚೆ ಜಾಸ್ತಿ ಉಂಟು, ಜಾಸ್ತಿ ಇತ್ತು, ಇವಾಗ ಇಲ್ಲ, ನಾವು ನೋವಿದೆ? ಇಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಕಮ್ಮಿ ಉಂಟು. ಇಲ್ಲಿ ಕೂತ್ಕೊಡಿ. ಈಗ ಈಗ ತಲೆ ಡೌನ್ ಮಾಡಿ. ನೋವಿದೆ? ಇಲ್ಲ ಇಲ್ಲ. 10 ಇಯರ್ಸ್ ಪ್ರಾಬ್ಲಮ್ 5 ಮಿನಿಟ್ಗೆ ಕೌನ್ ಹೋಗಿದೆ. ಬ್ಯಾಕ್ ಸೈಡ್ ಮಾಡಿ. ನನಗೆ ಇದೇ ಜಾಸ್ತಿ ಇದ್ದಿದ್ದು, ಈ ಮೂಳೆ ಈಗ ಇಲ್ಲಿ ನೋವಿದೆ? ಇಲ್ಲ ಇಲ್ಲ. ಅದು ರಾತ್ರಿ ಟ್ಯಾಬ್ಲೆಟ್ ಬೇರೆ ಕುಡಿದಿದ್ದೆಲ್ಲ. ನೋವಿದೆ? ಇಲ್ಲ ಸರ್, ಇಲ್ಲ. ಅದು ಉತ್ತರ ಇಲ್ಲ. ಖುಷಿ ಖುಷಿ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಖುಷಿ ಖುಷಿ ಇದೆ. ತುಂಬಾ ಟೈಮಿಂದ ತುಂಬಾ ನೋವು ತಗೊಂಡ್ ಸಾಕಾಗ್ಬಿಟ್ಟಿದೆ ನನಗೆ. ಒಂಥರ ಏನಾದ್ರೂ ಸುಸೈಡ್ ಮಾಡ್ಕೊಬಿಡೋಣ ಅನ್ನಷ್ಟು ಆಗಿತ್ತು ನನಗೆ ಮನಸ್ಸಿಗೆ. ನೋವು ತಗೊಳಕ್ ಆಗೋದಿಲ್ಲ ಅದರಿಂದ. ಅದು ಅಲ್ಲಿ ಏನು ಕೊಡ್ತಿದೆ? ಪೇನ್ ಕಿಲ್ಲರ್ ಕೊಡ್ತಿದೆ, ಪೇನ್ ಕಿಲ್ಲರ್ ಕೊಡ್ತಿದೆ. ನೋವು 1 ದಿನ 2 ದಿನ ನೋವಿಲ್ಲ, ಆದ್ಮೇಲೆ ಜಾಸ್ತಿ ಬರ್ತಿದೆ. ಹೌದು. ಅದು ಹೇರ್ ಲಾಸ್ ಮಾಡ್ತಿದೆ, ಮೆಮೊರಿ ಡೌನ್ ಆಗ್ತಿದೆ, ನಿದ್ರೆ ಮಾಡೋಕ್ಕಾಗೋದಿಲ್ಲ. ಅದು ತುಂಬಾ ವೇಟ್ ಗೇನ್ ಆಗ್ತಿದೆ, ಸ್ಟ್ರೆಸ್ ಜಾಸ್ತಿ ಬರ್ತಿದೆ. ಅದು ಪೇನ್ ಕಿಲ್ಲರ್ ಯೂಸ್ ಮಾಡ್ತಾರೆ. ಕೋಪ ಬರೋದು ಜಾಸ್ತಿ ಬರ್ತಿದೆ. ಖುಷಿ ಖುಷಿ ಆಗಿದೆ ಸರ್. ಎಸ್.